ಸಪತ್ತುಂಡಿಯೇ ಭೂಮಿಗೂ ಕೆಟ್ಟ ಸಪತ್ತುಂಡಿಯೇ, ಕೆಟ್ಟ ಸಪತ್ತುಂಡಿಯೇ ಭೂಮಿಗೂ ಕೆಟ್ಟ ಸಪತ್ತುಂಡಿಯೇ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಕೆಡ್ಡಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪೂರ್ವಜರು ಭೂಮಿ ತಾಯಿಯನ್ನ ಹೆಣ್ಣು ಅಂತ ಪರಿಗಣಿಸಿ ಆರಾಧಿಸಿದವರು. ಅವರ ಎಲ್ಲ ಆಚರಣೆಗಳಲ್ಲೂ ಪ್ರೇಮ, ಅಂತಃಕರಣ, ಮಾನವೀಯ ಸಂಬಂಧವನ್ನ ನಾವು ಕಾಣಬಹುದು. ಹಾಗೆಯೇ ಭೂಮಿ ತಾಯಿ ವರ್ಷಕ್ಕೊಮ್ಮೆ ಪುಷ್ಪವತಿ ಆಗುವಂತಹ ವಿಶೇಷ ದಿನವನ್ನ ತುಳುನಾಡಿನಲ್ಲಿ ಕೆಡ್ಡೆಸ ಅನ್ನುವಂತಹ ಹೆಸರಿನಲ್ಲಿ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ಆದರೆ ಕೆಡ್ಡಸದ ದಿನದ ಹೊತ್ತು ಯಾವ ರೀತಿ ಆಚರಣೆ ಆಗುತ್ತೆ, ಸಂಪ್ರದಾಯಗಳು ಹೇಗಿದೆ, ಇದರ ಕುರಿತಾಗಿ ವಿಶೇಷ ಮಾಹಿತಿಯನ್ನ ನಮಗೆ ಇವತ್ತು ತಿಳಿಸ್ಕೊಡ್ಲಿಕ್ಕಿದ್ದಾರೆ ನಮ್ಮ ತುಳುನಾಡಿನ ಖ್ಯಾತ ಜಾನಪದ ಸಂಶೋಧಕ ಹಾಗೂ ವಿದ್ವಾಂಸರಾಗಿರುವಂತಹ KL ಕುಂಡತ್ತಾಯ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕೆಡ್ಡಸದ ದಿನದ ಹೊತ್ತು ಭೂಮಿ ತಾಯಿ ಪುಷ್ಪವತಿ ಆಗ್ತಾಳೆ ಅನ್ನುವಂತಹ ಮಾತಿದೆ. ಕೆಡ್ಡಸದ ದಿನವೇ ಯಾಕಾಗಿ ಭೂಮಿ ತಾಯಿ ಪುಷ್ಪವತಿ ಆಗ್ತಾಳೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡೋದಾದ್ರೆ. ಭೂಮಿ ತಾಯಿಗೆ ಸಂಬಂಧಪಟ್ಟ ಆಚರಣೆ, ಭೂಮಿಗೆ ಸಂಬಂಧಪಟ್ಟ ಆಚರಣೆ. ಭೂಮಿಯನ್ನು ಮತ್ತು ನಿಸರ್ಗವನ್ನು ನಂಬಿ ಮನುಷ್ಯ ಬದುಕನ್ನು ಕಟ್ಟಿದ. ಈ ಕಾರಣದಿಂದ ಭೂಮಿಯ ಯಾವುದೇ ಸ್ಥಿತ್ಯಂತರಗಳು, ಬದಲಾವಣೆಗಳು, ನಮ್ಮ ಅವಲಂಬನೆಗಳು, ಭೂಮಿಗೆ ನಾವು ಹೇಗೆ ಅವಲಂಬಿತರಾಗಿರುತ್ತೇವೆಯೋ ಅದನ್ನು ಆಧರಿಸಿ ನಮ್ಮ ಆಚರಣೆಗಳೆಲ್ಲ ಬರ್ತದೆ. ವಿಶೇಷವಾಗಿ ಭೂಮಿಯನ್ನು ಮತ್ತು ನಿಸರ್ಗವನ್ನು ಅವಲಂಬಿಸಿ ನಾವು ಏನನ್ನು ಆಚರಿಸ್ತೇವೆ ಅಂತ ಕೇಳಿದರೆ ವಿಶೇಷವಾಗಿ ಕೃಷಿ ಪ್ರಧಾನವಾಗಿ ನಮ್ಮ ಎಲ್ಲ ಆಚರಣೆಗಳೆಲ್ಲ ಬರ್ತದೆ. ಹಾಗೆ ಭೂಮಿ ತಾಯಿ ರಜಸ್ವಲೆಯಾಗುವುದು ಅಥವಾ ಆಕೆ ಪುಷ್ಪವತಿಯಾಗುವುದು ಅಂತ ಹೇಳಿದರೆ ಆಕೆ ಮತ್ತೊಮ್ಮೆ ಫಲವಂತಿಕೆಗೆ ಸಿದ್ಧಳಾದಳು ಅಂತ ಅರ್ಥ. ಹೆಣ್ಣು ಹೋಗಿ ಅಥವಾ ಒಂದು ಹುಡುಗಿ ಹೆಣ್ಣು ಹೆಂಗಸಾದ ಕಾರಣದಿಂದಲಾಗಿ ಆಕೆ ಮುಂದೆ ಫಲವತಿ ಆಗುವುದಕ್ಕೆ ಸಿದ್ಧಳಾಗುತ್ತಾಳೆ. ಹಾಗಾಗಿ ಅದನ್ನು ಪುಷ್ಪವತಿ ಎನ್ನುವಂಥ ಶಬ್ದದಿಂದ ನಾವು ಆ ಕ್ರಮವನ್ನು ಕರೆಯುತ್ತೇವೆ. ಹಾಗೆ ರಜಸ್ವಲೆಯಾದಂಥ ಭೂಮಿ ತಾಯಿಯಿಂದ ಮನುಷ್ಯ ಇಡೀ ಪ್ರಪಂಚ ತಿಂಗಳಿಗೊಮ್ಮೆ ನಾವು ರಜಸ್ವಲೆ ಆಗೋದು ನಿಮ್ಮ ಹೆಂಗಸರು. ಆದರೆ ಭೂಮಿ ತಾಯಿ ವರ್ಷಕ್ಕೊಮ್ಮೆ, ಯಾಕಂದರೆ ನಮ್ಮ ಇಡೀ ಕೃಷಿಯ ಚಕ್ರ ಎನ್ನುವುದು ಒಂದು ವರ್ಷಕ್ಕೆ ಇರುವುದರಿಂದ ಆಕೆ ರಜಸ್ವಲೆ ಆಯಿತು ಅಂತ ಹೇಳಿದರೆ ಕೃಷಿಗೆ ನೀವು ಆರಂಭ ಆಯಿತು ಅಂತ ಲೆಕ್ಕ. ಯಾಕಂದರೆ ಮುಂದೆ ಅವಳು ಫಲವತಿ ಆಗುವುದಕ್ಕೆ ಸಿದ್ಧತೆಯನ್ನು ತೋರಿಸ್ತದೆ ಆಕೆ ರಜಸ್ವಲೆ ಆಗುವಂಥದ್ದು, ಅಥವಾ ಪುಷ್ಪವತಿ ಆಗುವುದು ಅವಾಗ ಆಕೆ ಮುಂದಿನ ಫಲವಂತಿಕೆಗೆ ಅಥವಾ ಬೆಳೆ ಬೆಳೆಯುವುದಕ್ಕೆ ತಾನು ಸಿದ್ಧಳಿದ್ದೇನೆ ಎಂದು ಭೂಮಿ ತಾಯಿ ನಮಗೆ ಸಾಂಕೇತಿಕವಾಗಿ ಹೇಳುವಂಥ ಈ ಪರ್ವ ಒದಗಿ ಬರುವುದು ಅಥವಾ ಸನ್ನಿಹಿತವಾಗುವುದು ಮಕರ ಮಾಸದ ಅಥವಾ ಪುಯಿಂತೇಲ್ ತಿಂಗಳಿನ ಕೊನೆಯ 3 ದಿವಸಗಳಲ್ಲಿ. ಇದು ಕೆಡ್ಡಸ ಆಚರಣೆಯ ಪರ್ವದಿನ. ಮತ್ತು ಕೆಡ್ಡಸ ಎನ್ನುವ ಶಬ್ದಕ್ಕೆ ಬೇಟೆ ಎನ್ನುವಂಥ ಇನ್ನೊಂದು ಅರ್ಥವೂ ಇದೆ. ಹಾಗಾಗಿ ಕೆಡ್ಡಸದಲ್ಲಿ ಬೇಟೆಯು ಒಂದು ಪ್ರಧಾನವಾದ ಒಂದು ಆಚರಣೆಯಾಗಿದೆ. ಅದು ಬೇಟೆ ಆಡಲೇಬೇಕು. ಇಂತಹ ಆಚರಣೆಗಳು ನಮ್ಮ ಕೆಡ್ಡಸದಲ್ಲಿಯೂ ಇದೆ. ಆದರೆ ಈ ಕೆಡ್ಡಸದಲ್ಲಿ ಆಚರಣೆಯ ಕ್ರಮ ಏನು ಅಂತ ಕೇಳಿದರೆ 3 ದಿವಸದ ಕೆಡ್ಡಸ. ಪುಷ್ಪವತಿಯಾದ ಹೆಂಗಸು ಮನೆಯ ಒಳಗೆ ಬರುವುದಿಲ್ಲ. ನಮ್ಮ ಕ್ರಮ ಅಲ್ವ, ತುಳುನಾಡಿನ ಕ್ರಮದಲ್ಲಿ ಆಕೆ ಮನೆಯ ಒಳಗೆ ಬರುವುದಿಲ್ಲ. ಹೌದು, ಈಗ ಕಾಲ ಬದಲಾಗಿದೆ, ಅದು ಬೇರೆ ವಿಷಯ. ಆದರೆ ಆ 3 ದಿವಸ ಮನೆಗೆ ಬಾರದೇ ಇದ್ದ ಹೆಂಗಸನ್ನು ಆಕೆ ಪಕ್ಕದ ಯಾವುದೋ ಒಂದು ಕೋಣೆಯಲ್ಲಿಯೋ ಎಲ್ಲಿಯೋ ಒಂದು ರೀತಿಯಲ್ಲಿ ವಾಸ ಮಾಡುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಹಾಗೆ ಈ ಪುಷ್ಪವತಿಯಾದಂಥ ಹೆಣ್ಣು ಹೇಗೆ ಮನೆಯ ಒಳಗೆ ಬರುವುದಿಲ್ಲವೋ ಇದಕ್ಕೆ ಸಂಬಂಧಪಟ್ಟ ಆಚರಣೆಗಳೆಲ್ಲವೂ ಅಂಗಳದಲ್ಲಿಯೇ ನಡೀತದೆ. ಮನೆಯ ಅಂಗಳದಲ್ಲಿ ಪ್ರಾದೇಶಿಕವಾಗಿ ಕೆಲವೊಮ್ಮೆ ತುಳಸಿ ಕಟ್ಟೆ, ಭೂಮಿ ತಾಯಿ ಎನ್ನುವಂಥ ಒಂದು ಪವಿತ್ರ ಭಾವ ಇರುವುದರಿಂದ ನಮ್ಮ ಮನೆಯ ಎಲ್ಲ ಸನ್ನಿಧಾನಗಳು, ತುಳುವರ ಮನೆಯ ಸನ್ನಿಧಾನಗಳು ಇರುವುದು ತುಳಸಿ ಕಟ್ಟೆಯಲ್ಲಿ ಎನ್ನುವಂಥ ಒಂದು ಕಲ್ಪನೆ ಇರುವುದರಿಂದ ಅಲ್ಲಿ ತುಳಸಿಯ ಕಟ್ಟೆಯ ಮುಂದೆ ಅಥವಾ ಅಂಗಳದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಈ ಆಚರಣೆಯನ್ನು ನಾವು ಮಾಡ್ತೇವೆ. ಅದು ಹೇಗೆ ಮಾಡ್ತೇವೆ ಅಂತೇಳಿ ಅಲ್ಲಿ ಒಂದು ಕೆಡ್ಡಸ ಬರೆಯುವುದು ಅಂತಲೇ ಒಂದು ಪದ್ಧತಿ ಇದೆ. ಕೆಡ್ಡಸ ಬರೆಯುವುದು ಅಂತೇಳಿದರೆ ಅದನ್ನು ಬೂದಿಯಲ್ಲಿ ಬರೀತಾ ಇದ್ದರು ಹಿಂದೆ. ಮತ್ತು ಜೇಡಿ ಮಣ್ಣಿನ ಪುಡಿಯಿಂದ ಕೆಡ್ಡಸದ ಒಂದು ಮಂಡಲದ ಥರ ಬರೆದು ಅದರಲ್ಲಿ ಭೂಮಿ ತಾಯಿಯನ್ನು ಕಲ್ಪಿಸುವುದು ನಾವು. ಇಲ್ಲಿ ನಮ್ಮ ಭೂಮಿ ತಾಯಿ ಇದ್ದಾಳೆ ಅಂತ, ಪುಷ್ಪವತಿಯಾದಂಥ ಭೂಮಿ ತಾಯಿಯನ್ನು ಅಲ್ಲಿ ಕಲ್ಪಿಸುವುದು. ಮತ್ತು ಬಾಳೆಯಲ್ಲಿ ಇಲ್ಲಿ ಈ ಅಕ್ಕಿ, ಹುರುಳಿ ಮತ್ತು ಕಡಲೆ, ಹೆಸರು ಇದನ್ನು ಹುರಿದು ಮತ್ತು ಅದಕ್ಕೆ ಈ ಕೊಬ್ಬರಿಯ ತುಂಡು ಮಾಡಿ ಹಾಕಿದ ಕುಡುವರಿ ಅಂತ ಭಾಳ ವಿಶೇಷವಾದಂಥ ಒಂದು ಖಾದ್ಯ. ಅದು ತಿನ್ನುವುದಕ್ಕೆ ಬಹಳ ಅದು ಹುರಿದಾದಾಗ ಅದಕ್ಕೆ ಒಂದು ಒಳ್ಳೆಯ ವಿಶೇಷವಾದ ರುಚಿ ಬರ್ತದೆ. ಅದಕ್ಕೆ ಉಪ್ಪೆಲ್ಲ ಸ್ವಲ್ಪ ಸೇರಿಸ್ತಾರೆ. ಇದನ್ನು ಆ ಬಾಳೆ ಎಲೆಯಲ್ಲಿ ಇಟ್ಟು ಮತ್ತು ಅದಕ್ಕೊಂದು ನನ್ನೆರಿ ಅಂತ ಇನ್ನೊಂದು ಸೇರಿಸ್ತಾರೆ. ಅದು ಈ ಹುರುಳಿ ಮತ್ತು ಅಕ್ಕಿಯನ್ನು ಹುರಿದ
ಮೇಲೆ ಅದನ್ನು ಕುಟ್ಟಿ ಪುಡಿ ಮಾಡಿ ಅದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಬೆರೆಸಿ ಒಂದು ರೀತಿಯ ಪಂಚಕಜ್ಜಾಯದ ರೀತಿಯಲ್ಲಿ ಮಾಡಿ ಅದನ್ನು ಈ ಕುಡುವರಿಯ ಒಟ್ಟಿಗೆ ಇಡುವಂಥ ಒಂದು ಸಂಪ್ರದಾಯ ಇದೆ. ಅದಕ್ಕೆ ಕುಡುವರಿ ನನ್ನೆರಿ ಅಂತಲೇ ಹೇಳುವಂಥದ್ದು ಭಾಳ ಸಿದ್ಧ. ಕುಡುವರಿ ಮನೆಯಲ್ಲಿ ಒಂದು 15-20 ದಿವಸದವರೆಗೂ ಉಳಿದಿರ್ತದೆ. ನನ್ನೆರಿ ಅದೇ ದಿವಸ ಮುಗಿದು ಬಿಡ್ತದೆ, 3 ದಿವಸಕ್ಕೆ ಅದು ಮುಗಿಯಿತು. ಹೀಗೆ ಈ 3 ದಿವಸದ ಆಚರಣೆಯಾದ ಬಳಿಕ ಹೇಗೆ ಮನೆಯ ಹೆಂಗಸರು ನೀರಾಗಿ ಮನೆಯೊಳಗೆ ಬರ್ತಾರೆ, ಸ್ನಾನ ಮಾಡಿ ಒಳಗೆ ಬರ್ತಾರಲ್ಲ, ಅದಕ್ಕೆ 4ನೆಯ ದಿವಸ ಪುಷ್ಪವತಿಯಾದಂಥ ಈ ಭೂಮಿ ತಾಯಿ ಆಕೆ ಶುದ್ಧ ಆದಳು ಅಂತ ಎನ್ನುವಂಥ ಕಾರಣಕ್ಕೆ ಬೇಕಾಗಿ ಈ ಶುದ್ಧಕ್ಕೆ ಬೇಕಾಗ ಸ್ನಾನಕ್ಕೆ ಬೇಕಾದಂಥ ವಸ್ತುಗಳನ್ನು ಇಡುವುದು ಮತ್ತು ಮಂಗಳ ವಸ್ತುಗಳನ್ನೆಲ್ಲ ಇಡುವುದಿದೆ. ಕುಂಕುಮ ಇತ್ಯಾದಿ ಎಲ್ಲ ಇಡುವುದು ಮತ್ತು ಬಟ್ಟೆಯನ್ನು ಇಡುವಂಥ ಸಂಪ್ರದಾಯವೂ ಇದೆ. ಅದು ಈ 3 ದಿವಸದ ಅವಧಿಯಲ್ಲಿಯೂ ಇಂಥ ಸುವಸ್ತುಗಳನ್ನು ಮಂಗಳ ವಸ್ತುಗಳನ್ನು ಇಡ್ತಾರೆ. ಹೆಂಗಸು ಅಂತ ಹೇಳಿದರೆ ಒಂದು ಮಾಂಗಲ್ಯದ ಒಂದು ಸಂಕೇತ ಅಲ್ಲ, ಹಾಗಾಗಿ ಅಲ್ಲಿಯೂ ಮಂಗಳದ ವಸ್ತುಗಳನ್ನು ಇಡ್ತಾರೆ. ಮತ್ತು 4ನೇ ದಿವಸವಂತೂ ಅದನ್ನು ಇಡಲೇಬೇಕು. ಈ ರೀತಿಯಲ್ಲಿ 3+1 4 ದಿವಸದ ಆಚರಣೆ ಬರ್ತದೆ. ಅದು ನೋಡಿ ಕುಂಭ ಸಂಕ್ರಮಣಕ್ಕೆ ಆಕೆ ಶುದ್ಧ ಆಗ್ತಾಳೆ ಅಂತ ಲೆಕ್ಕ. ಅದಕ್ಕೆ ನೋಡಿ ಪ್ರಾರಂಭದ ದಿವಸ ಸುರು ಕೆಡ್ಡಸ ಅಂತ ಹೇಳೋದು, ಅದು ಮರು ದಿವಸ ನಡು ಕೆಡ್ಡಸ, 3ನೇ ದಿವಸ ಅದು ಕಡೆ ಕೆಡ್ಡಸ, ಬಳಿಕ ಅದು ಸ್ನಾನದ ನಮ್ಮ ಪರಿಕಲ್ಪನೆ. ಪದ್ಧತಿಗಳೆಲ್ಲ ಹಾಗೇ ಇರ್ತದೆ. ಪ್ರಾದೇಶಿಕವಾಗಿ ಸ್ವಲ್ಪ ಬದಲಾವಣೆಗಳು ನಮ್ಮಲ್ಲಿ ಇರಬಹುದು, ಆದರೆ ಕುಡುವರಿ ನನ್ನೆರಿ ಅದು ಬಹಳ ಪ್ರಧಾನವಾದ್ದು. ಭೂದೇವಿ ರಜಸ್ವಳೆಯಾಗುವುದು ಅಥವಾ ಪುಷ್ಪವತಿ ಆಗುವುದು ಇದೆಲ್ಲ ಸಹಜವಾದಂಥ ಪ್ರಕ್ರಿಯೆಗಳೇ, ಕಲ್ಪನೆಗಳೆಲ್ಲ ಒಂದೇ. ಆಚರಣೆಯ ಪದ್ಧತಿಗಳಲ್ಲಿ ವ್ಯತ್ಯಾಸಗಳೆಲ್ಲ ಇರ್ಬೋದು ನಮ್ಮಲ್ಲಿ. ಸಾಮಾನ್ಯವಾಗಿ ಈ ಕೆಡ್ಡಸದ ಸಂದರ್ಭದಲ್ಲಿ ಪೊದೆಗಳಲ್ಲಿ ಗಿಡಗಂಟೆಗಳಲ್ಲಿ ಇರುವಂತಹ ಈ ಪುಂಡ ಅನ್ನುವಂತಹ ಹಕ್ಕಿಗಳನ್ನು, ಪುಂಡ ಜಾತಿಯ ಹಕ್ಕಿಗಳನ್ನು ಬೇಟೆಯಾಡುವಂತಹ ಪದ್ಧತಿ ಕೂಡ ಇದೆ. ಯಾಕಾಗಿ ಈ ಒಂದು ಪದ್ಧತಿ ಅನ್ನುವಂಥದ್ದು? ಯಾಕಂತ ಹೇಳಿದರೆ ಈ ಕೆಡ್ಡಸದ ಸಮಯದಲ್ಲೇ ಯಾಕೆ ಪುಂಡ ಹಕ್ಕಿಗಳನ್ನು ಬೇಟೆಯಾಡ್ತಾರೆ? ಅದು ಈ ಕೆಡ್ಡಸ ಅಂತ ಹೇಳಿದ ಕೂಡಲೇ ಕೆಡ್ಡಸದ ಆಚರಣೆಗಳಲ್ಲಿ ಕೆಡ್ಡಸದ ಬೋಂಟೆ ಅಂತಲೇ ಒಂದಿದೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕೆಡ್ಡಸ ಒಂದು ಬೇಟೆಗೆ ಸಂಬಂಧಪಟ್ಟಂಥ ಒಂದು ಆಚರಣೆ ಅಂತ ಎನ್ನುವಂಥದ್ದು ಒಂದು ಅರ್ಥ ಇದೆ. ಹಾಗಾಗಿ ಕೆಡ್ಡಸದಲ್ಲಿ ಬೇಟೆ ಅದು ಪ್ರಧಾನವಾದ್ದು. ಕೆಡ್ಡಸದ ಬೋಂಟೆ ಎನ್ನುವಂಥದ್ದು, ಮತ್ತು ಒಂದು ಕೆಡ್ಡಸದ ಗಾಳಿ ಅಂತ, ಅದು ಮತ್ತೆ ಹೇಳ್ತೇನೆ. ಕೆಡ್ಡಸದ ಬೋಂಟೆ ಅಂತ ಹೇಳಿದೆ ಎನ್ನುವುದು ಈ ಕೆಡ್ಡಸದ ಅವಧಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಹಕ್ಕಿದೆ, ಅದಕ್ಕೆ ಪುಂಡದೆ ಅಂತ ಹೇಳ್ತೇವೆ. ಈ ಹಕ್ಕಿಗೆ ಜ್ವರ ಬರ್ತದೆ ಅಂತ ಒಂದು ವದಂತಿ ಇದೆ ಅಥವಾ ಒಂದು ನಂಬಿಕೆ ಇದೆ ನಮ್ಮದು. ಆ ಹಕ್ಕಿಗಳಿಗೆ ಜ್ವರ ಬಂದರೆ ಅವುಗಳ ಚಲನವಲನಗಳೆಲ್ಲ ಸ್ವಲ್ಪ ಸ್ಥಗಿತಗೊಳ್ತದೆ, ಆಗ ಅವುಗಳು ಸುಲಭವಾಗಿ ನಿಮಗೆ ಸಿಗ್ತದೆ. ಅದಕ್ಕೆ ಕೆಡ್ಡಸದಲ್ಲಿ ಪುಂಡದ ಬೋಂಟೆ ಅಂತಲೇ ಹೇಳೋದು. ಆ ರೀತಿಯಲ್ಲಿ ಅದನ್ನು ಬೇಟೆ ಆಡುವಂಥದ್ದೊಂದು ಸಂಪ್ರದಾಯ ಇದೆ ನಮ್ಮಲ್ಲಿ. ಈ ಬೇಟೆ ಆಡಿದ ಮೇಲೆ ಈಗ ಒಂದು 10 ಮಂದಿ ಸೇರಿ ಬೇಟೆ ಆಡುವಾಗ ಹಕ್ಕಿಗಳನ್ನು ಹಿಡಿಯುವುದಕ್ಕೆ ನಾವೆಲ್ಲ ತುಂಬ ಸುತ್ತುವರಿಯುವುದು, ಅದರ ಬೆನ್ನು ಹತ್ತಿ ಹೋಗುವುದೆಲ್ಲ ಒಂದು 10 ಮಂದಿ ಗಂಡಸರು ನೋಡಿ. ಇಡೀ ಕೆಡ್ಡಸದಲ್ಲಿ ಸ್ತ್ರೀಯರ ಆಚರಣೆ, ಬೋಂಟೆ ಎನ್ನುವುದು ಗಂಡಸರ ಆಚರಣೆ, ಗಂಡಸರ ಭಾಗವಹಿಸಿಕೆಯಲ್ಲಿ ನಡೆಯುವಂಥದ್ದು. ಈ ಗಂಡಸರು ಏನು ಮಾಡ್ತಾರೆ ಅಂದರೆ, ಈ ಒಂದು 10 ಮಂದಿ ಸೇರಿ ಹಿಡಿದಂಥ ಆ ಪಕ್ಷಿಗಳನ್ನು ಅವುಗಳನ್ನು ಒಳ್ಳೆಯ ರೀತಿಯಲ್ಲಿ ಪದಾರ್ಥ ಎಲ್ಲ ಮಾಡಿ ತಿನ್ನುವಾಗ 10 ಮಂದಿ ಸೇರಿಯೇ ಊಟ ಮಾಡೋದು. ನಮ್ಮಲ್ಲಿ ನೋಡಿ ಹಂದಿ ಬೇಟೆ ಅಂತ ಒಂದು ನಾವು ಮಾಡ್ತೇವೆ. ಈ ಹಂದಿ ಬೇಟೆಯಲ್ಲಿ ಕೂಡ ಅಷ್ಟೇ, ಅದು ನಮಗೆ ಕೃಷಿಗೆ ಬಹಳಷ್ಟು ಮಾರಕವಾಗಿರ್ತದೆ. ಹಂದಿ ಬೇಟೆಯನ್ನು ಒಂದು ಹಂದಿಯನ್ನು ಕೊಡಿದ್ದಕ್ಕೆ 50 ಮಂದಿ ಬೇಕಾಗ್ತದೆ. ಈ ಹಂದಿ ಬೇಟೆ ಆದ ನಂತರ ಜನ ಸೇರಿಯ ಮಾಂಸವನ್ನೆಲ್ಲ ವಿತರಿಸಿಕೊಂಡು ನಾವು ತಿನ್ನುವಂಥ ಸಂಪ್ರದಾಯ. ಹಾಗೆ ಎಲ್ಲವನ್ನು ಹಂಚಿ ತಿನ್ನುವಂಥ ಒಂದು ತುಳುನಾಡಿನ ಸಂಸ್ಕೃತಿಯು ಇದರಲ್ಲಿದೆ ಅಂತ, ಹಂಚಿ ತಿನ್ನುವಂಥದ್ದು ಅದು ಈ ಕೆಡ್ಡಸದ ಬೋಂಟೆ. ಇನ್ನು ಮತ್ತೆ ಈ ಕೆಡ್ಡಸ ಬರುವಂಥ ಕಾಲ ನಾನು ಹಾಗೆ ಹೇಳಿದೆ, ಪುಯಿಂತೇಲ್ ತಿಂಗಳು ಮಕರ ಮಾಸದ ಕೊನೆಯ ದಿವಸ, ಪುಯಿಂತೇಲ್ ತಿಂಗಳನ್ನ ಕೊನೆಯ ದಿವಸ. ಅದು ಮುಗಿದ ಕೂಡಲೇ ಕುಂಭ ಮಾಸ ಅಂದರೆ ಮಕರ ಕುಂಭ, ಪುಯಿಂತೇಲ್ ಮಾಯಿ ಸುಗ್ಗಿ ಮಾಯಿ ತಿಂಗಳು ಬರ್ತದೆ. ಈ ಸಂದರ್ಭದಲ್ಲಿ ಯಾವುದೇ ನಮ್ಮ ಹಬ್ಬಗಳು ಅಂದರೆ ಕೃಷಿ ಆಧಾರಿತವಾಗಿರ್ತದೆ. ಕೃಷಿಯನ್ನು ಲೆಕ್ಕ ಹಾಕಿಯೇ ನಮ್ಮ ಹಬ್ಬಗಳು ಆಚರಣೆಗಳು ಇರುವುದು. ಕೆಡ್ಡಸ ಬಂತು ಅಂತ ಗೊತ್ತಾಗೋದು ಹೇಗೆ? ಗಣಿತ ಇದ್ದವನಿಗೆ ಗೊತ್ತಿರ್ಬೋದು. ಪ್ರಕೃತಿಯ ಸ್ಥಿತ್ಯಂತರದಲ್ಲಿ ನಿಮಗೆ ಕೆಡ್ಡಸದ ಸಂಕೇತಗಳು ಸಿಗ್ತದೆ ಅಂತ. ಈಗ ಪ್ರಕೃತಿ ಸಂಪೂರ್ಣ ಬದಲಾಗಿದೆ, ನಿಮಗೆ ಸಿಗಲಿಕ್ಕಿಲ್ಲ. ಆದರೆ ಹಿಂದೆ ಕೆಡ್ಡಸದ ಗಾಳಿ ಅಂತಲೇ ಮೂಡು ಬದಿಯಿಂದ ಒಂದು ಗಾಳಿ ಬೀಸ್ತಾ ಇತ್ತು. ಅದೊಂದು ವಿಶೇಷವಾದಂಥ ಗಾಳಿ, ಮೂಡು ಬದಿಯಿಂದ ಬೀಸುವಂಥದ್ದು. ಈಗ ಬೀಸುವಂಥ ಗಾಳಿ ನಮಗೆ ಕೆಡ್ಡಸ ಬಂತು ಅಂತ ನೆನಪಿಸ್ತದೆ. ಮತ್ತು ನಾವು ಪಂಚಾಂಗ ನೋಡಿ ಅಥವಾ ಹಿರಿಯರ ಹತ್ರ ಗುಣಿತ ಲೆಕ್ಕ ಕೇಳಿ, ಗಾಳಿ ಬೀಜನ ಒಂದು ಕೆಡ್ಡಸದ ಗಾಳಿ ಅಂತ. ಈ ಕ್ರಮದಲ್ಲಿ ನಾವು ಕೆಡ್ಡಸದ ದಿನವನ್ನು ಗುಣಿಸುವಂಥ ಲೆಕ್ಕ ಹಾಕುವಂಥ ಒಂದು ಕ್ರಮವು ನಮ್ಮಲ್ಲಿದೆ. ಹಾಗೆ ಅದು ಕೆಡ್ಡಸದ ಗಾಳಿ ನೋಡಿ. ಈ ನನ್ನೆರಿ ಮತ್ತು ಕುಡುವರಿ ಯಾಕೆ ಅಂತ ಕೇಳಿದರೆ,
ಆ ಸಂದರ್ಭದಲ್ಲಿ ಸಿಗುವ ಧಾನ್ಯಗಳು ಅದು ಮಾತ್ರ, ಎಲ್ಲ ಧಾನ್ಯದ ಬೆಳೆ ಮುಗಿದಿರ್ತದೆ, ಕೊಳಕೆ ಇತ್ಯಾದಿ ಎಲ್ಲ ಮುಗಿದು. ಈಗ ಪ್ರಕೃತಿ ಬದಲಾವಣೆ ಆಗಿದೆ, ಯಾವುದೋ ಸಂದರ್ಭದಲ್ಲಿ ನಾವು ಯಾವುದೋ ಬೆಳೆಯನ್ನು ಮಾಡ್ತೇವೆ. ಪ್ರಾಮಾಣಿಕವಾಗಿ ಹೇಳುವುದಿದ್ದರೆ ಈ ಕ್ವಿಂಟಲ್ ತಿಂಗಳಿನಲ್ಲಿ ಅಥವಾ ಮಕರ ಮಾಸದ ಕೊನೆಯ ದಿವಸಗಳಲ್ಲಿ ನಮ್ಮ ಹೆಸರು ಇತ್ಯಾದಿ ಧಾನ್ಯಗಳನ್ನು ನಾವು ಬೆಳೆಸಿ, ಅದು ಕೊನೆಯದು. ಈ ಧಾನ್ಯಗಳನ್ನು ಬೆಳೆಸುವ ಕೊನೆಯ ದಿನಗಳಲ್ಲಿ ಈ ಹಬ್ಬ ಬರುವುದರಿಂದ ಸುಲಭ ಲಭ್ಯವಾದದ್ದು ಏನು ಅಂತ ಕೇಳಿದರೆ, ಆಗ ಮನೆಯಲ್ಲಿ ಕುಡು ಅಕ್ಕಿ ಹೇಗೂ ಇರ್ತದೆ, ಕುಡು ಕಡಲೆ ಮತ್ತು ಇದು ನಿಮ್ಮದೆಂಥದ್ದು ಹೆಸರು, ಇದನ್ನೇ ಹುರಿದು ಅದನ್ನು ಒಳ್ಳೆಯ ಖಾದ್ಯವಾಗಿ ನಾವು ಅಥವಾ ತಿಂಡಿಯಾಗಿ ಉಪಯೋಗಿಸುವಂಥದ್ದು. ಏನು ಲಭ್ಯ ಇದೆಯೋ ನಮ್ಮಲ್ಲಿ ಅಥವಾ ನಮ್ಮ ಗದ್ದೆಯಲ್ಲಿ ನಾವು ಏನನ್ನು ಬೆಳೆದಿದ್ದೇವೆಯೋ ಅದನ್ನೇ ಒಂದು ಆಹಾರವಾಗಿ ಒಂದು ತಿಂಡಿಯಾಗಿ ಪರಿವರ್ತಿಸಿ ತಿನ್ನುವಂಥದ್ದು ತುಳುನಾಡಿನ ದೊಡ್ಡ ಒಂದು ಇದು ಎಂಥದ್ದು ಆಚರಣಾ ಕ್ರಮ. ಅದು ಬಹುಶಃ ತುಳುನಾಡಿನಲ್ಲಿಂತಲ್ಲ, ಜನಪದರ ಆಚರಣೆಗಳೆಲ್ಲವೂ ಹಾಗೆ ಇರುವಂಥದ್ದು. ಮತ್ತು ನೋಡಿ, ಹೆಚ್ಚಿಗೆ ನೀವು ಕೆಡ್ಡಸದ ಆಚರಣೆಯ ಬಗ್ಗೆ ಪ್ರಶ್ನೆ ಕೇಳಲಿಕ್ಕಿಲ್ಲ. ಅದು ಸರಳ, ಮುಗ್ಧ ಮತ್ತು ವಿಮರ್ಶೆಗೆ ಒಳಗಾಗದೇ ಇರುವಂತಹ ಒಂದು ಆಚರಣೆ ನಮ್ಮದು. ಅದರಲ್ಲಿ ವಿಮರ್ಶೆ ಇಲ್ಲಲ್ಲ. ಈ ಸಂದರ್ಭ ಬಂದಾಗ ನೋಡಿ, ಮುಂದೆ ಏನು, ಕೆಡ್ಡಸದ ನಂತರ ಏನು ಬರ್ತದೆ, ನಮಗೆ ಯುಗಾದಿ ಬರ್ತದೆ. ಯುಗಾದಿಯಲ್ಲಿ ಆಚರಣೆಯಲ್ಲಿ ನೋಡಿ ಬಹಳ ಸ್ಪಷ್ಟ ಒಂದು ವಿಷಯ ಉಂಟು. ಯುಗಾದಿಯ ದಿವಸ ಅವ ಕೃಷಿಗೆ ತೊಡಗ್ತಾನೆ, ಅಂದರೆ ಗದ್ದೆಗೆ ಇಳಿತಾನೆ. ಹೇಗೆ ಇಳಿತಾನೆ, ಆ ದಿವಸ ಒಂದು 4 ಸುತ್ತು ಉಳಬೇಕು, ಮತ್ತೊಂದು ಹಿಡಿ ಇದು ಭತ್ತವನ್ನು ತಂದು ಒಂದು ಮೂಲೆಯಲ್ಲಿ ಪುಂಡಿ ಬಿತ್ತು ಅಂತ ಹೇಳು ಅದನ್ನು ಹಾಕಬೇಕು. ಧಾನ್ಯ ಮೊಳಕೆ ಬರುವುದಕ್ಕೆ ಅದನ್ನು ಹಾಕಬೇಕು. ಅದಕ್ಕೆ ನಾಲೇರು ಮಾದಾವನ್ನು ಪುಂಡಿ ಬಿತ್ತು ಹಾಕುವುದು ಕ್ರಮ ಇದೆ ನಮ್ಮಲ್ಲಿ. ಇದು ಏನನ್ನು ಹೇಳ್ತದೆ ನಿಮಗೆ, ಕೃಷಿಗೆ ತೊಡಗುವಂಥ ವಿಷಯ. ಮತ್ತೆ ನೀನು ಯಾವ ಬಿದೆ ಅಂತೆಲ್ಲ ಮತ್ತು ಯಾವ ತಳಿಯನ್ನು ನಾನು ಈ ವರ್ಷ ಹಾಕಬೇಕು ಅಂತ ಮತ್ತೆ ನಿರ್ಧಾರ ಮಾಡ್ತಾನೆ. ಯುಗಾದಿಯ ದಿವಸ ಹಾಗೆ ಮಾಡ್ತಾನೆ. ಹಾಗೆ ಭೂಮಿಯನ್ನು ನೀವು ಕೃಷಿಗೆ ಮತ್ತೊಮ್ಮೆ ಬಳಸುವುದಕ್ಕೆ ಸಿದ್ಧರಾಗಬೇಕಿದ್ರೆ ಭೂಮಿ ಎಷ್ಟು ಪರಿಪಕ್ವವಾಗಿದೆ ಅಂತ ನಮಗೆ ಗೊತ್ತಬೇಕಲ್ಲ. ಅದು ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ, ಕೆಡ್ಡಸದಲ್ಲಿ ಪುಷ್ಪವತಿಯಾದಂಥ ಭೂಮಿದೇವಿ ನಾನು ಸಿದ್ಧಳಿದ್ದೇನೆ ಅಂತ ಹೇಳಿಯಾಗಿದ್ದವಳು. ಹಾಗೆಯೇ ನಮಗೆಲ್ಲರಿಗೂ ತಿಳಿದಿರುವಂತೆ ಈ ಕೆಡ್ಡಸದ ಸಂದರ್ಭದಲ್ಲಿ 3 ದಿನಗಳಲ್ಲಿ ನಾವು ಭೂಮಿಗೆ ಸಂಬಂಧಪಟ್ಟ ಯಾವುದೇ ಕೆಲಸಗಳನ್ನು ಮಾಡಬಾರ್ದು, ಭೂಮಿ ಅಗಿಯುವುದಾಗಲಿ ಅಥವಾ ಭೂಮಿಗೆ ನೋವು ಕೊಡುವಂಥ ಯಾವುದೇ ಕೆಲಸ ಮಾಡಬಾರ್ದು ಅನ್ನುವಂಥದ್ದು ನಾವು ಕೇಳಿದ್ದೇವೆ ಕೂಡ, ಅದನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದೇವೆ. ಆ ದಿನದಲ್ಲಿ ಯಾಕೆ ವಿಶೇಷ ಕಾಳಜಿ ಭೂಮಿ ಮೇಲೆ ಅನ್ನುವಂಥದ್ದು? ಇದು ಭೂಮಿಗೆ ಸಂಬಂಧಪಟ್ಟಂಥ ಆಚರಣೆ. ಒಂದು ಭೂಮಿ, ಆಕೆ ಹೆಣ್ಣು ಎನ್ನುವಂಥದ್ದು ನಮ್ಮ ಭಾವನೆ, ಭೂಮಿ ತಾಯಿಯಿಂದಲೇ ಹೇಳುವುದು. ಹಾಗಾಗಿ ಒಂದು ಅದು ಭೂಮಿ ಹೆಣ್ಣು, ಇನ್ನೊಂದು ಆಕೆ ರಜಸ್ವಲೆಯಾಗಿದ್ದಾಳೆ ಅಥವಾ ಪುಷ್ಪವತಿಯಾಗಿದ್ದಾಳೆ. ಈ 2-3 ಕಾರಣಗಳಿಂದಲಾಗಿ ಭೂಮಿಯನ್ನು ಅಗಿಯಬಾರ್ದು, ಭೂಮಿಯನ್ನು ಉಳಬಾರ್ದು. ನಮ್ಮಲ್ಲಿಯೂ ಕೂಡ ರಜಸ್ವಲೆಯಾದಂಥ ಹೆಣ್ಣು ಮಗಳಿದ್ದರೆ ಆಕೆ ಮನೆಯ ಒಳಗೆ ಬರುವುದಿಲ್ಲ ಅಲ್ವಾ. ಹಾಗಾಗಿ ಅವಳನ್ನು ಗದ್ದೆಯನ್ನು ಉಳಬಾರ್ದು ಅಂತ ಹೇಳಿದರೆ ಅದೇ ಸಂಕೇತ, ಮನೆಗೆ ಒಳಗೆ ಹೇಗೆ ಬರುವುದಿಲ್ಲೋ ಹಾಗೆ ಆ ಕಾರಣಕ್ಕೆ ಬೇಕಾಗಿ ನೀವು ಗದ್ದೆಯನ್ನು ಉಳಬೇಡಿ ಮತ್ತು ಇದು ಮಾಡಬೇಡಿ. ಮತ್ತು ಒಂದು ಭೂಮಿಗೆ ಯಾವ ಕಾಲಕ್ಕೂ ಒಂದು ರೀತಿ ನೋಡಿ, ಸಿಡಿಲು ಮಿಂಚೆಲ್ಲ ಬಂದರೆ ಭೂಮಿ ಒಂದು ರೀತಿ ಅದರ್ತದೆ, ವೈಬ್ರೇಷನ್ ಬರ್ತದೆ. ಹಾಗಾಗಿ ಆ ಸಂದರ್ಭಗಳಲ್ಲಿ ನೀವು ಯಾವ ಶಬ್ದವನ್ನು ಮತ್ತು ಗಿಡ ಗಂಟಿಗಳೆಲ್ಲ ನೀವು ಹೇಳಿದೆಲ್ಲ ಸುಂದರವಾದ ಇದು, ಅದು ಭೂಮಿ ತಾಯಿಯ ಕೊಡುಗೆ ಅಲ್ವ ನಮಗೆ, ಅದನ್ನೆಲ್ಲ ತುಂಡು ಮಾಡಬಾರ್ದು ಅಂತ. ದೀಪಾವಳಿಗೂ ಇದೇ ರೀತಿಯ ಒಂದು ಕಲ್ಪನೆ ಇದೆ ನೋಡಿ. ಆಗ 3 ದಿವಸ ಅಗಿಲಿಕ್ಕಿಲ್ಲ, ಉಳ್ಳಿಕ್ಕಿಲ್ಲ. ಅದೇ ರೀತಿಯಲ್ಲಿ ಈ ಕೆಡ್ಡಸದಲ್ಲಿ ನಾವು ಏನು ಮಾಡುವ ಹಾಗಿಲ್ಲ. ಅದು ಭೂಮಿಗೆ ಸಂಬಂಧಪಟ್ಟದ್ದಾದ್ದರಿಂದ ಉಳ್ಳಿಕ್ಕಿಲ್ಲ, ಅಗಿಲಿಕ್ಕಿಲ್ಲ. ಭೂಮಿ ತಾಯಿಯ ಆಚರಣೆ ಅಲ್ವಾ, ಭೂಮಿಯನ್ನು ಸ್ವಲ್ಪ ರಕ್ಷಿಸುವಂಥ ಒಂದು ದೊಡ್ಡ ಉದ್ದೇಶ ಅಲ್ಲಿ ಕಾಣ್ತದೆ. ಈ ವೇಗವಾಗಿ ಓಡ್ತಾ ಇರುವಂತಹ ಆಧುನಿಕ ಯುಗದಲ್ಲಿ ಸಂಭ್ರಮಗಳು ಮಾತ್ರ ಉಳಿದಿದೆ, ಸಂಪ್ರದಾಯ ಉಳಿದಿಲ್ಲ ಅನ್ನುವಂತಹ ಒಂದು ಸತ್ಯ ನಮಗೆ ಅರಿವಾಗ್ತಾ ಇದೆ. ಕಹಿ ಸತ್ಯ ಆದರೂ ಕೂಡ ನಾವು ಒಪ್ಪಲೇಬೇಕಾದದ್ದು. ಕೆಡ್ಡೆಸ ಅನ್ನುವಂತಹ ಸಂಪ್ರದಾಯ ನಶಿಸಿ ಹೋಗ್ತಾ ಇದೆಯಾ? ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇದೆ? ನಶಿಸಿ ಹೋಗ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಅನಿವಾರ್ಯ ಕಾರಣದಿಂದಲಾಗಿ ನಾವು ಅದನ್ನು ಆಚರಣೆ ಮಾಡದೇ ಇರುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಅಲ್ವಾ. ನಗರದ ಜೀವನವನ್ನು ನಾವು ಸ್ವೀಕರಿಸಿ ಆಗಿದೆ. ನಮ್ಮ ಕೂಡು ಕುಟುಂಬದ ಪರಿಕಲ್ಪನೆಯೇ ನಾಶ ಆಗಿ ಹೋಗಿದೆ. ಈ ಕಾರಣದಿಂದ ಇದು ಕೆಡ್ಡಸ ಅಂತಲ್ಲ, ಎಷ್ಟೋ ನಮ್ಮ ಆಚರಣೆಗಳು ಭೂಮಿಗೆ ಸಂಬಂಧಪಟ್ಟು, ನೆಲಕ್ಕೆ ಸಂಬಂಧಪಟ್ಟು, ಈ ಭೂಮಿಯ ವಿಸ್ತಾರದಲ್ಲಿ ನಡೆಯಬೇಕಾದಂಥ ಎಷ್ಟೋ ಆಚರಣೆಗಳು ಸಂಕುಚಿತವಾದಂಥ ಫ್ಲ್ಯಾಟ್ಗಳಲ್ಲಿ ನಡೆಸಲಿಕ್ಕಾಗುತ್ತದೆ. ಎಲ್ಲಿ ಕೆಡ್ಡಸ ಬರೆಯುವುದೆಲ್ಲಿಂತಂದಾಗಬೇಕಲ್ಲ ಅಲ್ವಾ. ಅಲ್ಲಿ ಅಂಗಳ ಉಂಟ ಮನೆಗೆ, ಇಲ್ಲಿ ಹಾಗಲ್ಲ. ಮನೆ ವಿಶಾಲವಾದ ಮನೆ ಇದೆ, ಒಂದು ಮನೆ ತುಂಬ ಜನ, ಮನೆಯ ಮುಂದೆ ಒಂದು ತುಳಸಿ ಕಟ್ಟೆ, ಒಂದು ವಿಶಾಲವಾದ ಅಂಗಳ, ಇಷ್ಟೆಲ್ಲ ಇರುವಾಗ ಈ ಆಚರಣೆಗಳು ಬಹಳ ಸುಲಭ. ಹಾಗಾಗಿ ಕೆಡ್ಡಸದ ಆಚರಣೆ ಕೂಡ ಬಹಳಷ್ಟು
ಸಂಕುಚಿತವಾಗಿ ನಮಗೆ ಆಚರಿಸಲಿಕ್ಕೆ ಆಗುವುದೇ ಇಲ್ಲ. ಅದಕ್ಕೆ ವಿಸ್ತಾರದಲ್ಲಿ ಆಚರಿಸಬೇಕು. ದೀಪಾವಳಿಯ ನೈಜ ಸೊಬಗು ಬರಬೇಕಿದ್ರೆ ಅದು ಬಯಲಿನ ವಿಸ್ತಾರಕ್ಕೆ ದೀಪಗಳು ಹಬ್ಬಬೇಕಲ್ವ. ಹಾಗೆ ಈ ಕೆಡ್ಡಸ ಕೂಡ ಮನೆಯ ಅಂಗಳದವರೆಗಾದರೂ ಇದು ಪಸರಿಸಬೇಕು. ಆದರೆ ನಾನು ಹೇಳೋದೆಂತ ಅಂತ ಕೇಳಿದರೆ, ನಮ್ಮ ಹಿರಿಯರು ಏನೋ ಮಾಡಿಟ್ಟಿದ್ದಾರೆ ಇಂತಹ ಸಂಪ್ರದಾಯಗಳನ್ನು, ಆಚರಣೆಗಳನ್ನು. ಇಂತಹ ಸಂಪ್ರದಾಯ ಆಚರಣೆ ಒಂದು ಇದೆ ಅಂತ ಆದರೂ ನಮಗೆ ಗೊತ್ತಾಗಬೇಕು. ನಮ್ಮ ಹಿರಿಯರು ನಮ್ಮ ಕಿರಿಯರಿಗೆ ಹೇಳಬೇಕು, ಹೀಗೊಂದು ಉಂಟಪ್ಪ ಅಂತ. ಈ ಸಂದರ್ಭಗಳಲ್ಲಿ, ಕೆಡ್ಡಸದ ದಿನಗಳಲ್ಲಿ ಇಂಥ ಒಂದು ಆಚರಣೆ ನಮ್ಮಲ್ಲಿ ಉಂಟು ಎನ್ನುವುದನ್ನು ಹೇಳಿದರೆ ಈ ಆಚರಣೆಗಳು ನಿಲ್ತದೆ. ಮತ್ತು ಇದು ಉದ್ದೇಶಪೂರ್ವಕ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆಧುನಿಕವಾದಂಥ ಬದುಕನ್ನು ಸ್ವೀಕರಿಸಿದ ಜನವು ಮುಂಬೈಯಂಥ ಮಹಾನಗರದಲ್ಲಿದ್ದರು, ಅವರು ಹಳ್ಳಿಗೆ ಬರುವಾಗ ಹಳ್ಳಿಯವರಂತಲೇ ಇರ್ತಾರೆ. ಹೌದು, ಈ ವಿಷಯಗಳನ್ನು ಕೇಳಿ ತಿಳ್ಕೊಳ್ತಾರೆ. ಹಾಗಾಗಿ ಅದು ಹಾಗಲ್ಲ, ಅದು ಅನಿವಾರ್ಯ ಆಗಿದೆ. ಈ ಕಾಲ ಮತ್ತು ಈ ಸಂದರ್ಭ ಮತ್ತು ಮನೋಧರ್ಮಗಳು ಬದಲಾಗಿದೆ. ಈ ಕಾಲ ನೋಡಿ, ಅಂಥ ವಿಶೇಷವಾದ ಕಾಲ ಇದು. ಈ ಸಂದರ್ಭ ನಮಗೆ ಬದುಕಬೇಕು ಎನ್ನುವಂಥ ಸಂದರ್ಭ. ಮತ್ತು ಹಾಗಾಗಿ ನಮ್ಮ ಮನೋಧರ್ಮ ಬದಲಾಗಿದೆ, ಏನು ಮಾಡುವುದಕ್ಕಾಗೋದಿಲ್ಲ. ಆದರೆ ಇಂಥದ್ದೊಂದು ಆಚರಣೆ ಇತ್ತು ಎನ್ನುವುದು ಗೊತ್ತಿರಬೇಕು ಅಂತ ನಾನು ಹೇಳೋದು. ಇನ್ನು ನಮ್ಮ ಯುವ ಜನತೆಯ ವಿಷಯಕ್ಕೆ ಬಂದಾಗ ಬಹುಶಃ ಮಾಹಿತಿ ಕೊರತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಅವರಿಗೆ ಹಬ್ಬ ಅಂತ ಹೇಳಿದ ತಕ್ಷಣ ಈ ಹಬ್ಬ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿದೆ ವಿನಃ ಹಬ್ಬ ಯಾಕೆ ಆಚರಿಸ್ತಾರೆ, ಆಚರಣೆ ಮಾಡುವಂತಹ ಪದ್ಧತಿಗಳೇನು, ಇದ್ರ ಬಗ್ಗೆ ತಿಳಿದಿರೋದಿಲ್ಲ. ಮುಖ್ಯ ಕಾರಣ ಮನೆಯಲ್ಲೂ ಆ ಸಂಪ್ರದಾಯ ನಿಂತು ಹೋಗಿರಬಹುದು ಕೂಡ. ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಯುವ ಜನತೆಗೆ ನಾವು ಅದಕ್ಕೆ ಬೇಕಾದಂತಹ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ, ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ಅದ್ರ ಜೊತೆಗೆ ಹಬ್ಬ ಅಂತ ಹೇಳಿದ ತಕ್ಷಣ ಕೇವಲ ಮನೆಯಲ್ಲಿ ಹಿರಿಯರು ಮಾಡ್ಕೊಂಡು ಹೋಗ್ತಾರೆ, ನಾವು ನಮ್ಮ ಜೀವನ ನೋಡ್ಕೊಳ್ಳೋಣ ಅನ್ನುವಂಥ ಭಾವನೆ ಕೂಡ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕೆಡ್ಡಸ ಭೂಮಿಗೆ ಸಂಬಂಧಪಟ್ಟಂಥ ಒಂದು ಆಚರಣೆ. ಯುವ ಸಮುದಾಯ ಅಂತ ಹೇಳಿದರೆ ಅದರಲ್ಲಿ ಹೆಂಗಸರು ಬರ್ತಾರೆ, ಗಂಡಸರು ಬರ್ತಾರೆ, ಅಥವಾ ಯುವಕರು ಯುವತಿಯರು ಇಬ್ಬರು ಬರ್ತಾರೆ. ಇದು ಯುವತಿಯರಿಗೂ ಯುವಕರಿಗೂ ಸಂಬಂಧಪಟ್ಟಂಥ ಆಚರಣೆ. ವಿಶೇಷವಾಗಿ ಅದು ಯುವತಿಗೆ ಅಥವಾ ಹೆಂಗಸರಿಗೆ ಸಂಬಂಧಪಟ್ಟಂಥ ಒಂದು ಆಚರಣೆ. ಹಾಗಾಗಿ ಈ ಆಚರಣೆಯ ಕುರಿತಾಗಿ ಸ್ಪಷ್ಟವಾದಂಥ ಮಾಹಿತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ಯುವ ಸಮುದಾಯಕ್ಕೆ ಸಾಧ್ಯ ಇದೆ. ಈಗ ಕಾಲ ಬದಲಾಗಿದೆ ನೋಡಿ. ಎಲ್ಲಿವರೆಗೆ ಅಂತ ಕೇಳಿದರೆ, ನಮ್ಮಲ್ಲಿ ಒಂದು ಮಾತಿದೆ, ಈ ಕೆಸರಡೊಂದಿನ ಅಂತ ಎನ್ನುವಂಥ ವಿಚಿತ್ರ ಕಾರ್ಯಕ್ರಮ ಈಗ ಆರಂಭ ಆಗಿದೆ, ಬಹಳ ಕಡೆ ನಡೀತಾ ಇದೆ. ಈ ಮೂಲಕವಾಗಿ ಮಣ್ಣಿನ ಹತ್ತ ನಮ್ಮ ಯುವಕರು ಮತ್ತು ಮಕ್ಕಳು ಹೊರಟಿದ್ದಾರೆ. ಅಂದರೆ ಒಂದು ಮಾತಿದೆ, ಪೃಥ್ವಿ ಗಂಧವತಿ ಅಂತ. ಭೂಮಿಯಲ್ಲಿ ಒಂದು ವಿಶೇಷವಾದ ಪರಿಮಳ ಇದೆ ಅಂತೆ. ನಾನು ಹೇಳೋದು, ಆ ಪೃಥ್ವಿ ಗಂಧವತಿ ಅಂತ ಹೇಳುವಂಥ ಒಂದು ಮಾತು ಏನಿದೆ, ಅಲ್ಲಿ ಇರುವಂಥ ಗಂಧ ಏನಿದೆ, ಮಣ್ಣದ ಪರಿಮಳ ಅಂತ ಹೇಳ್ತಾ ಇದ್ದಾರೆ. ಈ ಪರಿಮಳವನ್ನು ಆಸ್ವಾದಿಸುವುದಕ್ಕೆ ಈಗ ಯುವಜನತೆ ಸಿದ್ಧವಾಗಿದೆ, ಭೂಮಿಯತ್ತ ಬರ್ತಾ ಇದ್ದಾರೆ. ಹೀಗೆ ಭೂಮಿಯತ್ತ ಆಕರ್ಷಿತರಾದವರು ಈ ಭೂಮಿಗೆ ಸಂಬಂಧಪಟ್ಟಂಥ ಒಂದು ವಿಶೇಷ ಆಚರಣೆ ನಮ್ಮಲ್ಲಿ ಇದೆ ಎನ್ನುವುದನ್ನು ಅವರು ತಿಳಿಬೇಕು ಅಂತ ನಾನು. ಹೇಗೆ ಮಣ್ಣಿನತ್ತ ಬಂದಾಯಿತು, ಆ ಮಣ್ಣಿಗೆ ಸಂಬಂಧಪಟ್ಟ, ಈ ಭೂಮಿಗೆ ಸಂಬಂಧಪಟ್ಟ ಈ ಆಚರಣೆಯನ್ನು ಅವರು ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ ಅಂತ, ವಿಪುಲವಾದ ಅವಕಾಶ ಇದೆ. ಕೆಸರಡು ಬಂದಿದ್ದೇನೆ ಎನ್ನುವಂಥ ಆಚರಣೆಯನ್ನು ಸಾಮೂಹಿಕವಾಗಿ ನಾವು ಒಂದು ಊರಿನಲ್ಲಿ ಮಾಡಿದ ಹಾಗೆ ಈ ಕೆಡ್ಡಸದ ಆಚರಣೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ. ಸ್ವಲ್ಪ ಯುವಜನಾಂಗ ಸ್ವಲ್ಪ ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಆಲೋಚನೆ ಮಾಡಬೇಕಾದ ಅಗತ್ಯ ಇದೆ. ಇದಕ್ಕೆ ಅವಕಾಶ ಉಂಟು ಅಂತ. ಕೆಸರಿಗೆ ನೀವು ಇಳಿತೀರಿ ಅಂತಾದರೆ ಈ ಭೂಮಿಯ ಬಗ್ಗೆ ಆಲೋಚನೆ ಮಾಡಿ, ಒಂದು ಹಬ್ಬಕ್ಕೆ ನೀವು ಭಾಗವಹಿಸಿ, ಆ ಹಬ್ಬದ ಆಚರಣೆಗಳನ್ನು ತಿಳಿದುಕೊಳ್ಳಿ. ಈಗ ಆಟಿಯ ಇದು ಎಲ್ರಿಗೂ ಗೊತ್ತಿದೆ, ಕೆಸರಡು ಒಂದು ದಿನ ಅಲ್ವಾ, ಗೊತ್ತಿದೆ. ಮತ್ತು ಇನ್ನೊಂದಿದೆ, ಪೃಥ್ವಿ ಗಂಧವತಿ, ಬಹಳ ಸುಂದರವಾದಂಥ ಮಾತು. ಭೂಮಿಗೆ ಒಂದು ವಿಶೇಷವಾದ ಗಂಧ ಇದೆ, ಪರಿಮಳ ಇದೆ ಅಂತ. ಮಣ್ಣಿಡ ಪೊರ್ಮಿನೆ ನುಪ್ಪು ತಿನ್ನುವೆ, ನರಮಾಣ್ಯಡ ಪೊರ್ಮಿನೆ ಮಣ್ಣು ತಿನ್ನುವೆ ಅಂತ. ಅಂದರೆ ಆ ಮಣ್ಣು ಅಷ್ಟು ನಿಮಗೆ ಪೊರ್ಮಾಟಕ್ಕೆ ಅಥವಾ ಅದಕ್ಕೆ ಹೋರಾಟಕ್ಕೆ, ಅಂದರೆ ಕೃಷಿಗೆ ಅದು ಪೂರಕವಾದಂಥ, ಅಷ್ಟು ಎಷ್ಟು ಹೋರಾಡ್ತೀರಿ ಅಷ್ಟು ಪೂರಕವಾಗಿ ನಿಮಗೆ ಅದನ್ನು ಪ್ರತಿಫಲವನ್ನು ಅದು ಕೊಡ್ತದೆ ಅಂತ ಅರ್ಥ ಅಲ್ವಾ. ಹಾಗೆ 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 ಮತ್ತು ಇನ್ನೊಂದಿದೆ, ನಿಸರ್ಗ ದೇಶಕ್ಕೆ ಸೌಭಾಗ್ಯವನ್ನು ಕೊಡ್ತದೆ ಅಂತ ಹೇಳ್ತಾರೆ. ನಿಸರ್ಗ ದೇಶಕ್ಕೆ ಸೌಭಾಗ್ಯವನ್ನು ಕೊಡ್ತದೆ ಅಂತ. ನಿಸರ್ಗದಲ್ಲಿ ಮಣ್ಣು ಬಂತು, ಭೂಮಿಯು ಬಂತು, ಕಾಡು ಬಂತಲ್ವ, ಇದು ಒಟ್ಟಿಗೆ ಒಂದು ನಿಸರ್ಗ ಅಲ್ವ. ಹಾಗಿದ್ದರೆ ಈ ಸೌಭಾಗ್ಯವನ್ನು ಕೊಡುವಂಥ ನಿಸರ್ಗದ ಆರಾಧನೆ ಕೆಡ್ಡಸದ ಮೂಲಕವಾಗಿ, ಭೂಮಿಯನ್ನು ಆರಾಧಿಸುವುದರ ಮೂಲಕವಾಗಿ ಯುವಜನಾಂಗ ಅರ್ಥ ಮಾಡಿಕೊಳ್ಬೇಕು ಅಂತ ನಾನು ಹೇಳುವುದು. ಮತ್ತು ಇದೇನು ಕಷ್ಟ ಆಗೋದಿಲ್ಲ. ಈಗ ಕೆಸರಿನಲ್ಲಿ ಯಾವಾಗ ನೀವು ಇಳಿತೀರೋ ಕೆಡ್ಡಸಗೆ ಮಾಡೋದಕ್ಕೇನು, ಹಾಗೆ ಹೇಳೋದು ನಾನು. ಇಷ್ಟು ಹೊತ್ತು ಸ್ಪಂದನ ವಾಹಿನಿ ಮುಖಾಂತರ ನೀವು ನಮ್ಮ ಎಲ್ಲ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಕೆಡ್ಡಸ ಹಬ್ಬದ ಪ್ರಾಮುಖ್ಯತೆ ಏನು, ಸಂಪ್ರದಾಯ ಹೇಗಿದೆ, ಅದ್ರ ಜೊತೆ ಯಾವ ರೀತಿ ಆಚರಣೆ ಮಾಡಬೇಕು, ಕಾರಣಗಳೇನು, ಪ್ರತಿಯೊಂದನ್ನು ಕೂಡ ಅರ್ಥವಾಗುವಂತೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಕೊಟ್ಟಿದ್ದೀರಾ ಇವತ್ತು. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರ ಪರವಾಗಿ, ಅದರ ಜೊತೆಗೆ ನಮ್ಮೆಲ್ಲ ಸಂಸ್ಥೆಯ ಪ್ರತಿಯೊಬ್ಬರ ಪರವಾಗಿ ಕೂಡ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್.
ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪೂರ್ವಜರು ಯಾಕಾಗಿ ಇಂಥ ಆಚರಣೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ, ಹಿರಿಯರ ಪ್ರತಿಯೊಂದು ಕಾರ್ಯದಲ್ಲೂ ಅರ್ಥ ಇರ್ತದಂತೆ. ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರು ಕೂಡ ಇದರಲ್ಲಿ ಪ್ರತಿಯೊಂದು ನಮಗೆ ಒಳ್ಳೆಯದಾಗುವಂಥದ್ದೇ ಇರುವಂಥದ್ದು. ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಹಿಂಜರಿಯುವುದು ಬೇಡ. ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಮಹತ್ವ ಇರ್ತದೆ. ಆ ಮಹತ್ವವನ್ನು ಕೊಡ್ತಾ ಪ್ರತಿಯೊಂದು ಹಬ್ಬವನ್ನು ಕೂಡ ಆಚರಿಸೋಣ ಅಂತ ಹೇಳ್ತಾ, ಭೂಮಿ ತಾಯಿಗೆ ಕೈ ಮುಗಿದು ಬೇಡಿಕೊಳ್ಳುವಂತಹ ಸಮಯ. ಭೂಮಿ ತಾಯಿಯನ್ನು ಬರೀ ಒಂದು ದಿನ ಅಲ್ಲ, ಪ್ರತಿ ವರ್ಷ ಕೂಡ, ವರ್ಷದ ಪ್ರತಿ ದಿನ ಕೂಡ ಆರಾಧಿಸೋಣ ಅಂತ ಹೇಳ್ತಾ, ಭೂಮಿಯ ಸಹನೆ ನಮಗೂ ಬರಲಿ ಅನ್ನುವಂಥ ಆಶಯದೊಂದಿಗೆ ಪ್ರಕೃತಿಯನ್ನು ಪ್ರೀತಿಸೋಣ, ಅದರ ಜೊತೆಗೆ ಪ್ರಕೃತಿ ಮಾತೆಯನ್ನು ಗೌರವಿಸೋಣ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಕೆಡ್ಡೆಸದ ವಿಶೇಷ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ. ಸಪತ್ತುಂಡಿಯೇ